ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ತಾನು ಮಾಡಿರುವ ನಿರ್ದಿಷ್ಟ ಆರೋಪಗಳಿಗೆ ತನಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಎಂದು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸ್ಪೀಕರ್ ಕಚೇರಿಯಿಂದ ಅನಗತ್ಯವಾಗಿ ಯಾವುದೇ ಟೆಂಡರ್ ಇಲ್ಲದೆ ಶಾಸಕರ ಭವನಕ್ಕೆ ಕೋಟ್ಯಾಂತರ ರೂಪಾಯಿ ವೆಚ್ಚದ ಪೀಠೋಪಕರಣ ಮಾಡಲಾಗಿದೆ. ಈ ವೆಚ್ಚಕ್ಕೆ 4G ರಿಯಾಯಿತಿ ಯಾಕಾಗಿ ಎಂಬ ಪ್ರಶ್ನೆಯನ್ನು ತಾನು ಕೇಳಿದ್ದೆ. ಈ ಕುರಿತಂತೆ ಸ್ಪೀಕರ್ ಯುಟಿ ಖಾದರ್ ಮತ್ತು ಕಾಂಗ್ರೆಸ್ ಮುಖಂಡರು ಪ್ರತ್ಯೇಕ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ. ಆದರೆ ಎಲ್ಲರೂ ಹಾರಿಕೆಯ ಉತ್ತರ ನೀಡಿದ್ದಾರೆ ಹೊರತು ಟೆಂಡರ್ ಇಲ್ಲದೆ ಕಾಮಗಾರಿ ನಡೆಸಿದ ನಿರ್ದಿಷ್ಟ ಆರೋಪಕ್ಕೆ ನಿರ್ದಿಷ್ಟ ಉತ್ತರವನ್ನ ಇದುವರೆಗೂ ಯಾರೂ ನೀಡಿಲ್ಲ ಅಂತ ಹೇಳಿದ್ರು. ಸಾಧ್ಯವಿದ್ದರೆ ನನ್ನ ಆರೋಪಕ್ಕೆ ಉತ್ತರ ಕೊಡಲಿ ಎಂದು ಡಾಕ್ಟರ್ ಭರತ್ ಶೆಟ್ಟಿ ಅವರು ಸವಾಲನ್ನ ಹಾಕಿದ್ದಾರೆ. ಖಾದರ್ ಅವರು ಇರ್ಬೋದು, ಕಾಂಗ್ರೆಸ್ನ ಬೇರೆ ನಾಯಕರುಗಳಿರ್ಬೋದು, ಎಲ್ಲರೂ ಸಹ ಖಾದರ್ ಪರವಾಗಿ ನಾಮುಂದು ಅನ್ನುವಂಥ ಒಂದು ಮನಸ್ಥಿತಿಯಿಂದ ಎಲ್ಲರೂ ಎದುರು ಬಂದು ಪ್ರೆಸ್ಸನ್ನು ಕೊಡ್ತಾ ಇದ್ದಾರೆ. ಸ್ವಾಗತ. ಪ್ರತಿಯೊಬ್ಬರ ಪ್ರೆಸ್ಸಲ್ಲಿ ಸಹ ನಾನು ಏನೋ ಉತ್ತರ ಬರ್ತದೆ ಅನ್ನುವಂಥ ಕಾತರದಲ್ಲಿ ನಾವು ಎಲ್ಲರೂ ಸಹ ಇದ್ದೆವು. ಪ್ರತಿಯೊಂದು ಪ್ರೆಸ್ನಲ್ಲಿ ಸಹ ಕಾಂಗ್ರೆಸ್ನವ್ರು ಮಾಡಿದಂಥ ಪ್ರೆಸ್ನಲ್ಲಿ ಸಹ ಖಾದರ್ ಎಷ್ಟು ಒಳ್ಳೆಯ ವ್ಯಕ್ತಿ ಅನ್ನೋದನ್ನು ಒಬ್ಬರು ಹೊಗಳಿದ್ರೆ, ಅವರ ವಿರುದ್ಧ ಮಾತಾಡಿದವರು ನಾನು ಇರ್ಬೋದು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಇರ್ಬೋದು, ಭರತ್ ಶೆಟ್ಟಿ ಇವರೆಲ್ಲ ಸರಿ ಇಲ್ಲ ಅನ್ನುವಂಥದ್ದು ಅದು ಮಾತಾಡ್ತಾರೆ ವಿನಾ ಇಷ್ಟ ತನಕ ಯಾರೂ ಸಹ ಯಾವುದೇ ಎಮರ್ಜೆನ್ಸಿ ಇಲ್ಲದಂಥ ಸಮಯದಲ್ಲಿ ಟೆಂಡರನ್ನು ಕರೆಯದೆ ಯಾಕೆ ಇಷ್ಟು ಪರ್ಚೇಸನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಬ್ಬ ವ್ಯಕ್ತಿ ಇಷ್ಟ ತನಕ ಉತ್ತರವನ್ನು ಕೊಡಲಿಲ್ಲ. ಎಲ್ಲರೂ ಪ್ರೆಸ್ ಕೊಡ್ತಾರೆ, ಪುನಃ ಅದೇ ವಿಷಯವನ್ನು ಪುನಃ ಹೇಳ್ತಾರೆ. ಖಾದರ್ ಆ ದೊಡ್ಡ ವ್ಯಕ್ತಿ, ಇವರೆಲ್ಲ ಸರಿ ಇಲ್ಲ ಅನ್ನೋದನ್ನು ಹೇಳ್ತಾರೆ ವಿನಾ ನಾವು ಪಾಯಿಂಟ್ ಬೈ ಪಾಯಿಂಟ್ ಏನು ಪ್ರಶ್ನೆಯನ್ನು ಕೇಳಿದ್ದೇವೆ ಅದಕ್ಕೆ ಸಹ ಖಾದರ್ ಅವರು ಸಹ ಹಾರಿಕೆ ಉತ್ತರವನ್ನೇ ಕೊಟ್ಟಿದ್ದಾರೆ. ಖಾದರ್ ಅವರು ಸಹ ನನಗೆ ಲೆಟ್ರ್ ಬರೀಲಿ ಮತ್ತು ನಾನು ಆಮೇಲೆ ನೋಡ್ತೇನೆ, ಇಮೇಲ್ ನೋಡ್ತೇನೆ ಅಂತ ಹೇಳಿದರು. ಆಗಿರ್ಬೋದು, ಅವರು ಒಂದು ಆ ಪೊಸಿಷನಲ್ಲಿದ್ದಾರೆ, ಅದಕ್ಕೆ ಹೇಳಿರ್ಬೋದು. ಅದಕ್ಕೆ ನಮ್ಮ ಪಕ್ಷದ ಹಿರಿಯರು ಸರಿಯಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಕ್ಕೆ ಖಾದರ್ ಪರವಾಗಿ ಯಾರೆಲ್ಲ ಇಲ್ಲಿ ಪ್ರೆಸ್ಸನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅದರ ತಲೆ ಒಡ ಗೊತ್ತಿಲ್ಲ. ನಾವು ಹೇಳಿದ ಪ್ರಶ್ನೆ ಅಂತ ಮಾಧ್ಯಮದಲ್ಲಿ ಬಂದಿದೆ. ಇಷ್ಟು ಪೇಮೆಂಟ್ ಇಲ್ಲದೆ ಇಷ್ಟು ಪರ್ಚೇಸ್ಗಳನ್ನು ಟೆಂಡರನ್ನು ಕರೀದೆ 4G ಎಕ್ಸೆಂಪ್ಷನಲ್ಲಿ ಪರ್ಚೇಸ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಹೇಳಿದ್ದೇವೆ. ಅದಕ್ಕೆ ಯಾರಾದರೂ ಐವನ್ ಡಿಸೋವನ್ನು ಹಿಡಿದು ಯಾರೆಲ್ಲ ಇಷ್ಟು ತನಕ ಪ್ರೆಸ್ ಕೊಟ್ಟಿದ್ದಾರೆ ಎಲ್ಲರೂ ಸಹ ಅದರ ಬಗ್ಗೆ ಆದರೆ ಉತ್ತರ ಕೊಡಲಿ. ಯಾವುದೇ ರೀತಿಯ ಇವರು ಇನ್ವೆಸ್ಟಿಗೇಷನ್ ಹಾಕ್ತಿದೆ ಅಂತ ಹೇಳಿದರು. ಹಿಂದಿನ ಅವಧಿಯಿಂದ ಸಹ ಇನ್ವೆಸ್ಟಿಗೇಷನ್ ಹಾಕ್ತೆ ಅನ್ನುವಂಥ ಮಾತನ್ನು ಹೇಳಿದರು. ನಾನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಒಟ್ಟಿಗೆ ಸಹ ಮಾತಾಡಿದೆ. ಅವರು ಸಹ ಅದನ್ನು ವೆಲ್ಕಮ್ ಮಾಡಿದ್ದಾರೆ, ಸ್ವಾಗತ ಮಾಡಿದ್ದಾರೆ. ಎಲ್ಲ ರೀತಿಯ ಇನ್ವೆಸ್ಟಿಗೇಷನ್ಸನ್ನು ನಾವು ಒಪ್ಕೊಳ್ತೇವೆ. ಹಿಂದಿನ ಅವಧಿಯಿಂದಲೇ ಮಾಡಿ 2018ರಿಂದನೇ ಮಾಡಿ, ಅದಕ್ಕಿಂತ ಹಿಂದಿನ ಸಹ ಮಾಡಿ, ತೊಂದರೆ ಇಲ್ಲ. ಆದರೆ ಈ ಪ್ರಶ್ನೆಗೆ ನಮ್ಗೆ ಇನ್ನೂ ಸಹ ಉತ್ತರ ಸಿಗ್ತಾ ಇಲ್ಲ.